ಏನು ದೇವರುಗಳ ವಾರಿಸುದಾರರು ಅಥವಾ ವಕ್ತಾರರು ಅಂತ ಹೇಳಿಕೊಳ್ಳುವವರು ನಮ್ಮಲ್ಲಿ ತುಂಬ ಜನ ಇದ್ದಾರೆ, ತುಂಬ ಜನ ಇದ್ದಾರೆ. ನನಗೊಂದು ನ್ಯಾಯ ಊರಿಗೊಂದು ನ್ಯಾಯ ಅಂತ ನೋಡಿ ಈ ಫೋಟೋದಲ್ಲಿ ಗಮನಿಸ್ತಾ ಇರಿ. ಇದು ತುಳು ಅಕಾಡೆಮಿ ಅಧ್ಯಕ್ಷರಾಗಿರುವಂಥ ದಯಾನಂದ ಕತ್ತಲ್ ಸಾರ್ ಅವರು ಪಂಜುರ್ಲಿಯ ಮೊಗವೊಂದನ್ನು ಸ್ವೀಕರಿಸ್ತಾ ಇರುವಂಥದ್ದು. ಈಚೆ ಫೋಟೋ ನೋಡ್ತಾ ಇರಿ. ಇದು ಡಿ ಕೆ ಶಿವಕುಮಾರ್ ಅವರಿಗೆ ಮೊನ್ನೆ ದಿವಸ ಉಡುಪಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಭೆಯಲ್ಲಿ ಒಂದರಲ್ಲಿ ಕಡ್ಸಲೆಯ ಪ್ರತಿರೂಪ ವನ್ನು ಕೊಡ್ತಾ ಇರುವಂಥದ್ದು. ಸೊ ಇತ್ತ ಕಡೆ ದಯಾನಂದ ಕತ್ತಲ್ ಸರ್ ಅವರು ಕೂಡ ಪಂಜುರ್ಲಿಯ ಮೊಗದ ಪ್ರತಿರೂಪವನ್ನು ಸ್ವೀಕರಿಸ್ತಾ ಇರುವಂಥದ್ದು. ಇವಾಗ ಮೊನ್ನೆ ದಿವಸ ಡಿ ಕೆ ಶಿವಕುಮಾರ್ಗೆ ಕಡ್ಸಲೆಯನ್ನು ಕೊಟ್ಟಾಗ ಏನು ವಾದ, ಏನು ಪ್ರತಿರೋಧ, ಏನು ಆಕ್ಷೇಪ, ಏನು ಭಾರಿ ದೊಡ್ಡ ಮಟ್ಟದಲ್ಲಿ ಅದು ಟಿ ವಿನಲ್ಲಿ ಚರ್ಚೆಗಳೇ ನಡೆದು ಹೋಯಿತು. ಸ್ವತಃ ದಯಾನಂದ ಕತ್ತಲ್ ಸಾರ್ ಅವರೇ ಇದೊಂದು ತಪ್ಪು ನಡೆ ಅಂತ ಆ ಸ್ವರೂಪದಲ್ಲಿ ಮಾತನಾಡಿದರು. ಅದೇ ಅವರು ಏನು ಪಂಜುರ್ಲಿಯ ಮೊಗದ ಪ್ರತಿರೂಪವನ್ನು ಸ್ವೀಕರಿಸ್ತಾರೆ. ಫೋಟೋ ಬಂತಲ್ಲ ನಿನ್ನೆ ದಿವಸ ಸಾಮಾಜಿಕ ಜಾಲತಾಣದಲ್ಲಿ, ಅದೇ ಮಾತು, ಅದೇ ಪ್ರತಿಕ್ರಿಯೆ. ಅದು ಯಾವೆಲ್ಲ ಜನ ಯಾರು ಕೂಡ ಇವತ್ತು ಏನು ಅಷ್ಟು ಸುಲಭವಾಗಿ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದಿಲ್ಲ. ಅಂದೇ ಡ್ರಾ ಅಂದೇ ಫಲಿತಾಂಶ, ಆ ರೀತಿಯಾಗಿದೆ ನೋಡಿ. ಮುರನಿವರಿ ಕಡಸಲೆ ಕೊರ್ನಗ ವಿರೋಧ ಮಲ್ತದು ಟಿವಿ ಕೊಲ್ಲೋದು ಚರ್ಚೆ ಪುರ ಮಲ್ತಾರೆ ಇನಿ ಈ ರೇ ದೈವದ ಮೊಗ ಗೆತ್ತೊನ್ನ ಏತು ಸರಿ. ಇದು ಸಾಮಾಜಿಕ ಜಾಲತಾಣದಲ್ಲಿ ನಿನ್ನೆ ಏನೋ ಜನ ತುಳುವರು ಬರೀತಾ ಇರುವಂಥ ವಿಚಾರಗಳು. ಇನ್ನೂ ಅನೇಕ ಬರೆದಿದ್ದಾರೆ. ನಾನು ಅದನ್ನು ಹೇಳಿದರೆ ಸ್ವಲ್ಪ ತೀವ್ರ ಸ್ವರೂಪದಲ್ಲಿ ಕೂಡ ಬರೆದವರು ಇದ್ದಾರೆ. ಕೊಡುವವರೇನೋ ಪಾಪ ದೊಡ್ಡ ಮಟ್ಟದಲ್ಲಿ ಅವರಿಗೆ ಅದರ ಅರಿವುಗಳು ಇರಲಿಕ್ಕಿಲ್ಲ, ತೆಗೆದುಕೊಳ್ಳುವವರಿಗಾದರೂ ಬೇಕಲ್ಲವೇ ಅಂತ. ಸೊ ಈಗ ಇಲ್ಲಿ ಪ್ರಶ್ನೆ ಏನಂತ ಹೇಳಿದ್ರೆ, ಇದು ನಾನು ಮಾಡಿದರೆ ಸರಿ, ಬೇರೆಯವರು ಮಾಡಿದರೆ ಅದು ತಪ್ಪು. ಮತ್ತು ಟೀಕೆ, ಕಾಂಗ್ರೆಸ್ ಇದು ಒಂದು ವೇಳೆ ಬಹುಶಃ ಯಡಿಯೂರಪ್ಪ ಅವರಿಗೆ ಈ ರೀತಿಯ ಕಡ್ಸಲೆ ಕೊಟ್ಟಿದ್ದರೆ ಇದೇ ಅಧ್ಯಕ್ಷರು ಮಾತಾಡ್ತಾ ಇದ್ದೀರಾ? ಈಗ ಯಡಿಯೂರಪ್ಪ ಅವರಿಗೆ ಕಡ್ಸಲೆಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರೆ ಇವರು ಮಾತಾಡ್ತಾ ಇದ್ರಾ? ಅದೇ ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಸ್ವೀಕಾರ ಮಾಡಿದ್ದು. ಸೊ ಆವಾಗ ನಾವು ಮಾತಾಡಬೇಕು. ಏನು ಅದು ಟೀಕೆ ಮಾಡಬೇಕು, ಟೀಕೆ ಟಿಪ್ಪಣಿ ಬೇಕು. ಆವಾಗ ಏನು ಅದು ಅಗೌರವ ಆಗತ್ತೆ ಅನ್ನುವ ಸ್ವರೂಪದಲ್ಲಿ ನಮ್ಮ ಮಾತುಗಳು ಇರುತ್ತೆ. ನಾವು ನೋಡಿದ್ದೇವೆ ಟಿ ವಿಯಲ್ಲಿ ಬಂದದ್ದು, ಸಾಮಾಜಿಕ ಜಾಲತಾಣದಲ್ಲಿ ಬಂದದ್ದು. ಇವಾಗ ಏನು ಹೇಳ್ತಾರೆ? ಈಗ ಇಲ್ಲಿ ಫೋಟೋ ಸಮೇತ ಸಾಕ್ಷ್ಯ ಇದೆ. ಅಲ್ಲ, ನನ್ನ ಚಿತ್ರ ಅಲ್ಲ, ಮೊನ್ನೆ ಯಾರು ಹೇಳಿದ್ರಲ್ಲ, ಆಡಿಯೋ ನನ್ನದು ಅಲ್ಲ ಅಂತ, ಅದೇ ರೀತಿ ಅಲ್ಲ ಅಂತ ಹೇಳುವ ಹಾಗೆ ಇಲ್ಲ. ಸೊ ಈಗ ಯಾರು ಕೂಡ ಇದನ್ನು ಜನಸಾಮಾನ್ಯರು ಭಾರಿ ದೊಡ್ಡ ವಿವಾದ ಮಾಡಿಲ್ಲ. ಇಲ್ಲಿ ಪ್ರಶ್ನೆ ಮತ್ತು ವಿಚಾರ ಇರುವಂಥದ್ದು, ಜನಸಾಮಾನ್ಯರು ಈ ವಿಚಾರವನ್ನು ದೊಡ್ಡದಾಗಿ ಮಾಡಿಲ್ಲ. ಆದರೆ ಈ ವಿಚಾರವನ್ನು ತೀವ್ರ ಸ್ವರೂಪದಲ್ಲಿ ಭಾರಿ ದೊಡ್ಡದಾಗಿ ಮಾತನಾಡಿದವರು ಅಥವಾ ಅದನ್ನೊಂದು ವಿವಾದವಾಗಿ ಸೃಷ್ಟಿ ಮಾಡಿದವರು ಯಾರು? ದಯಾನಂದ ಕತ್ತಲ್ ಸಾರ್ ಜೊತೆಗೆ ಇನ್ನೂ ಅನೇಕ ಮಂದಿ ಇದ್ದಾರೆ. ಇದು ಭಾರಿ ದೊಡ್ಡ ಅನ್ಯಾಯ ಆಯಿತು, ಭಾರಿ ದೊಡ್ಡ ಮೋಸ ಆಯಿತು ಅಂತ ನಮ್ಮಲ್ಲಿ ಅನೇಕ ಸಭೆ ಸಮಾರಂಭಗಳಲ್ಲಿ ದೇವರ ಪ್ರತಿಕೃತಿಯನ್ನು ಅಥವಾ ದೇವರ ವಿಗ್ರಹಗಳನ್ನು ಸ್ಮರಣಿಕೆಯಾಗಿ ಕೊಡುವಂಥದ್ದು ರೂಢಿಯಾಗಿ ಬಂದಿದೆ. ಅಂತಿಮವಾಗಿ ನೀವು ಎಲ್ಲಿ ಯಾವ ರೀತಿ ಅದನ್ನು ಆರಾಧನೆ ಮಾಡ್ತೀರಿ, ಆಚರಣೆ ಮಾಡ್ತೀರಿ, ಆ ನಂತರ ಅದು ನೀವು ನಿಮ್ಮ ಒಂದು ಆರಾಧ್ಯ ಸನ್ನಿಧಿ ಆಗತ್ತೆ ಅನ್ನೋದು ಸಾಮಾನ್ಯ ಎಲ್ಲರಿಗೂ ಗೊತ್ತಿರುವಂಥದ್ದು, ಎಲ್ಲರ ನಂಬಿಕೆ ಕೂಡ. ಎಲ್ಲರ ಕಪಾಟುಗಳಲ್ಲಿ ಇವತ್ತು ಸಾಕಷ್ಟು ದೇವರ ಈ ರೀತಿಯ ಸಭೆ ಸಮಾರಂಭಗಳಲ್ಲಿ ಸಿಕ್ಕಿದಂಥ ದೇವರುಗಳ ವಿಗ್ರಹ ಸ್ಮರಣಿಕೆನೇ ಇರುತ್ತೆ.
ಸೊ ಹಾಗಾಗಿ ಎಷ್ಟು ದೊಡ್ಡ ವಿವಾದ ಮಾಡಬೇಕಾಗಿತ್ತೋ ಅನ್ನೋದು ಕೂಡ ಒಂದು ಪ್ರಶ್ನೆ. ಯಾಕಂತ ಹೇಳಿದ್ರೆ ಯಾವಾಗ 10 ಜನ ಸೇರಿ 10 ಜನ ಮುಂದೆ ನಿಂತು ಆರಾಧನೆ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಆವಾಗಲೇ ಅದಕ್ಕೆ ಆ ಶಕ್ತಿ, ಆವಾಗ ಅದೊಂದು ನಂಬಿಕೆ, ಆವಾಗ ಅದೊಂದು ಸನ್ನಿಧಿ ಆಗುತ್ತೆ ಅನ್ನೋದು ನಮ್ಮ ಹಿರಿಯರು ಹೇಳಿಕೊಟ್ಟದ್ದು ಮತ್ತು ನಾವು ಆ ರೀತಿ ನಡ್ಕೊಂಡು ಬಂದದ್ದು. ಸೊ ಇದು ಪಕ್ಷ ನನ್ನದಲ್ಲ, ಸೊ ಹಾಗಾಗಿ ನಾನೊಂದು ಮಾತಾಡ್ತೇನೆ, ಮಾತನಾಡಲಿಕ್ಕೆ ವೇದಿಕೆ ಉಂಟು, ಮಾತನಾಡುವುದು ಅಂತ ನಮ್ಮಲ್ಲಿ ತುಂಬ ಜನ ಇದ್ದಾರೆ, ತುಂಬ ರಾಜಕಾರಣಿಗಳು ಇದ್ದಾರೆ. ಅವರು ಕೂಡ ಅಷ್ಟೇ ಆಚೆ ಈಚೆ ಆಲೋಚನೆ ಮಾಡೋದೆಲ್ಲ ಮಾತಾಡ್ತಾರೆ, ಟೀಕೆ ಮಾಡ್ತಾರೆ, ಒಂದು ಟೀಕೆ ಮಾಡಬೇಕಾಗಿತ್ತು ಅಂತ. ಸೊ ಅದೇ ನಾನು ಹೇಳುವಂಥದ್ದು. ರಾಜಕಾರಣಿಗಳು ಆಯಿತು, ಇನ್ನೊಂದಷ್ಟು ಮಂದಿ ಪೀಠಗಳಲ್ಲಿ ಬೇರೆ ಬೇರೆ ಪೀಠಗಳಲ್ಲಿ ಕುಳಿತುಕೊಂಡವರು ಕೂಡ ಅಷ್ಟೇ, ಸಿಕ್ಕಿದ್ದೇ ಚಾನ್ಸು ಅಂತ ನಮ್ಮ ಲೆಕ್ಕದಲ್ಲೂ ಒಂದಷ್ಟು ನಾನು ಕೂಡ ಮಾತಾಡ್ತೇನೆ ಅಂತ. ಮತ್ತು ಅದು ವಿವಾದ ಅಲ್ಲಿಗೆ ಏನು ಟುಸ್ಸಾಗಿ ಹೋಯಿತು. ಯಾಕಂತ ಹೇಳಿದ್ರೆ ಜನಸಾಮಾನ್ಯರು ತಲೆ ಕೆಡಿಸಿಕೊಳ್ಳಿಲ್ಲ, ಅಷ್ಟೊತ್ತಿಗೆ ಸಾಮಾಜಿಕ ಜಾಲತಾಣದಲ್ಲಿ ಇನ್ನೊಂದು ಫೋಟೋ ಬಂತು. ಹರೀಶ್ ಪೂಂಜಾ ಅವರಿಗೆ ಇದೇ ರೀತಿಯ ಏನು ದೈವದ ಅಣಿ ಏನಿದೆ, ಅಣಿಯ ಪ್ರತಿರೂಪವನ್ನು ಕೊಡುವಂಥ ಒಂದು ಸ್ಮರಣಿಕೆಯಾಗಿ ಕೊಡುವಂಥ ಫೋಟೋಗಳು ಆಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ಬಂತು. ಜನ ಅದಕ್ಕೆ ತುಂಬ ಒಟ್ಟು ಈ ವಿವಾದ, ಈ ರೀತಿಯ ಟೀಕೆ ಟಿಪ್ಪಣಿಗೆ ತಲೆ ಕೆಡಿಸಿಕೊಳ್ಳಿಲ್ಲ. ಆದರೆ ನಾವು ಸ್ವಲ್ಪ ವಿವಾದ ಮಾಡಿ ಏನಾದರೂ ಮೈಲೇಜ್ ಸಿಕ್ಕತ್ತಾ ಅಂತ ನೋಡಿ ಒಂದಷ್ಟು ಜನ ಮಾಡಿದರೂ ಅದು ಜನ ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಲ್ಲ. ಈಗ ಗಾಜಿನ ಮನೆಯಲ್ಲಿ ನಾನು ಆರಂಭದಲ್ಲಿ ಹೇಳಿದೆ, ಇದು ಏನು ನಾನು ಹೇಳಿದೆಲ್ಲ, ಇದು ಗಾಜಿನ ಮನೆಯಲ್ಲಿ ಕುಳಿತವರು ಇನ್ನೊಬ್ಬರ ಮನೆಯ ಬಗ್ಗೆ ಮಾತನಾಡುವಾಗಲ್ಲ, ಇನ್ನೊಬ್ಬರ ಮನೆಗೆ ಕಲ್ಲು ಬಿಸಾಡುವಾಗ ನೋಡಿಕೊಳ್ಬೇಕಲ್ವಾ. ವಾಟ್ ಅಬೌಟ್ ಟುಮಾರೋ, ನಾಳೆ ಏನು ಅಂತ. ಈಗ ನೋಡಿ, ಈಗ ಇಲ್ಲಿ ಅದೇ ಪರಿಸ್ಥಿತಿ ಆಗಿರುವಂಥದ್ದು. ಜನ ಅದನ್ನೇ ಇವತ್ತು ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಜನರು ಪ್ರಶ್ನೆ ಮಾಡುವಂಥದ್ದು ಅದನ್ನು ಮಾತ್ರ. ಅದರಾಚೆಗೆ ಜನರು ಬೇರೆ ಏನನ್ನು ಮಾತಾಡ್ತಾ ಇಲ್ಲ. ಈಗ ನೀವು ದಯಾನಂದ ಕತ್ತಲ್ ಸರ್ ಅವರೇ, ಮೊನ್ನೆ ನೀವು ಅಷ್ಟು ಮಾತಾಡಿದ್ರಿ, ಇವಾಗ ನೀವು ಯಾಕೆ ಈ ರೀತಿಯಾಗಿ ಮಾಡಿಕೊಂಡ್ರಿ ಅಂತ. ಈಗ ನಾನು ಈ ನಡುವೆ ಓಕೆ, ಬಹುಶಃ ಅವರಿಗೆ ಅದು ಅರಿವಾಗಿದೆ. ಕೆಲವರಿಗೆ ಏನು ಹೇಳ್ತಾರೆ, ನಮ್ಮಲ್ಲೊಂದು ಮಾತಿದೆ ಅಲ್ಲ, ಮೊದಲು ಕೆಲಸ ಮಾಡ್ತಾರೆ ಆಮೇಲೆ ಆಲೋಚನೆ ಮಾಡ್ತಾರೆ ಅಂತ. ಆಮೇಲೆ ಆಲೋಚನೆ ಮಾಡಿದಾಗ ನಂತರ ಗೊತ್ತಾಗುತ್ತೆ ನಾನೇನು ಮಾತಾಡಿದ್ದು ಅಂತ. ಅವರೊಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ನನ್ನ ಕಡೆಯಿಂದ ತಪ್ಪಾಗಿದೆ ಅಂತ. ಆ ಒಂದು ಸ್ಪಷ್ಟೀಕರಣವನ್ನು ನಾವು ನೋಡಿಕೊಂಡು ಬರೋಣ, ಆಮೇಲೆ ಮಾತಾಡೋಣ. ದಾದಗೆಂಡ ಎನ್ನ ಗಾಡಿಡೊಂಗೆಲ್ಲ ಮೂರ್ತಿ ಇತ್ತೇನೆ ಪಂಜುರ್ಲಿ ನಾವು ದುಂಬೆ ಮಲ್ಪದಿನ ಅವೇ ನನ್ನ ಪ್ರಸಾದಾಚಾರ್ಯರ ಮಲ್ಪದಿತ್ತೆ, ನನ್ನ ಪ್ರಸಾದಾಚಾರ್ಯ ಕೊಡ್ದು ಅವೇನ ಪಿರ ಕೊಡ್ತಿತ್ತೆ, ಅವೇನಾರು ಸರಿ ಮಲ್ತದ ಕಂತು ಕೊಡ್ತಿತ್ತೇನೆ. ಬೊಕ್ಕ ಈ ಬಗೆಟ್ ಅವು ಎಲ್ಲಿಯ ಪ್ರತಿಕೃತಿ ಅಂದ ಅಲ್ಲ, ಮುರಣೆ ಕೆಲವೊಂದು ಘಟನೆ ನಡೆತಿ ಬೊಕ್ಕ ಎಲ್ಲಿ ಅಂದಲ್ಲ ತಪ್ಪೆ, ಮಲ್ಲ ಅಂದಲ್ಲ ತಪ್ಪೆ, ಯಾನು ಬೊಕ್ಕೋರೆಗೆ ಪಣಪುನ ಯಾನ್ಲ ಸರಿಬೋಡು ತಪ್ಪು ಮಲ್ತಂಡ ಏರು ಮಲ್ತಲ್ಲ ತಪ್ಪೆ. ಈ ಬಗೆಟ್ ಯಾನ ಸಮಸ್ತ ತುಳುವೆರಡ ಈ ಬಗೆಟ್ ಯಾನ ವಿಷಾದ ವ್ಯಕ್ತಪಡಿಸೋದಿಲ್ಲ. ಅವನು ಎಂಚ ಮಣ್ತುದಂಡ ಅವನ ಅಂಜನೆ ಯಾನ ಅವನ ಪಿರ ಕೊರೊಂದಿಲ್ಲ. ಬೊಕ್ಕೋ ಅವು ಖಾಲಿ ಎಲ್ಲಿಯ ಪ್ರತಿಕೃತಿ ಮಲ್ಲ ಮುಗದಾಲ ಎಲ್ಲಿಯ ಪ್ರತಿಕೃತಿ ಅಲ್ಲ ಅವು ತಪ್ಪುಂದ ಯಾನ ಪರೊಂದುಲ್ಲ ಅವನ ಅಂಚನೆ ಅವನ ಪಿರ ಕೊರೊಂದುಲ್ಲ ಅವನ ಅವೇ ಯಥಾಸ್ಥಾನಗೆ ಅವನ ದಿವೊಂದುಲ್ಲ ಇತ್ತ ಗಾಡಿಡ್ಲ ಅವಿಜ್ಜಿ ಅನ್ನ ಗಾಡಿಡ್ಲ ಅವನ ದಿವೊಂದಿಜ್ಜಿ ಅಂಚಾದ ಮಾತಿರಲ್ಲ ಏರಿಗೆ ಬರೋ ಬೇಜಾರಾದಿತ್ತಂಡು ಈ ಬಗೆಟ್ ಕ್ಷಮೆ ಇಪ್ಪಡು ಎಂಡ ವಿಷಾದ ಉಂಡು. ಬೊಕ್ಕ ವಾಕಾರಣಗಳ ಯಾನವೆನ್ನ ನನದುಂಬುಗ ಅಂಚಿತ್ತಿನ ಕೆಲಸ ಅಂಚಿತ್ತಿನ ಕ್ರಮನೈಜಿ ಎಂಜಿನೆತ್ತಿನ ಉಡಲ ಜಿಡ್ಡೆಡು ನಮ್ಮ ಸತ್ಯలను ಕುಲ್ಲಾಗ ಈ ಬಗೆಟ್ ಯಾನ ಕೂಡರ ನಿಕಲ್ದ ವಿಷಾದ ವ್ಯಕ್ತಪಡಿಸವೆ. ನಮಸ್ಕಾರ. ದಾದಗೆಂಡ ಎನ್ನ ಗಾಡಿಡೊಂಗೆಲ್ಲ ಮೂರ್ತಿ ಇತ್ತಿನ ಪಂಜುರ್ಲಿ ನಾವು ದುಂಬೆ ಮಲ್ಪದಿನ ಅವೇ ನನ್ನ ಪ್ರಸಾದಾಚಾರ್ಯರ ಮಲ್ಪದಿತ್ತೆ, ನನ್ನ ಪ್ರಸಾದಾಚಾರ್ಯ ಕೊಡ್ದು ಅವೇನ ಪಿರ ಕೊಡ್ತಿತ್ತೆ, ಅವೇನಾರು ಸರಿ ಮಲ್ತದ ಕಂತು ಕೊಡ್ತಿತ್ತೇನೆ. ಬೊಕ್ಕ ಈ ಬಗೆಟ್ ಅವು ಎಲ್ಲಿಯ ಪ್ರತಿಕೃತಿ ಅಂದ ಅಲ್ಲ, ಮುರಣೆ ಕೆಲವೊಂದು ಘಟನೆ ನಡೆತಿ ಬೊಕ್ಕ ಎಲ್ಲಿ ಅಂದಲ್ಲ ತಪ್ಪೆ, ಮಲ್ಲ ಅಂದಲ್ಲ ತಪ್ಪೆ, ಯಾನು ಬೊಕ್ಕೋರೆಗೆ ಪಣಪುನ ಯಾನ್ಲ ಸರಿಬೋಡು ತಪ್ಪು ಮಲ್ತಂಡ ಏರು ಮಲ್ತಲ್ಲ ತಪ್ಪೆ. ಈ ಬಗೆಟ್ ಯಾನ ಸಮಸ್ತ ತುಳುವೆರಡ ಈ ಬಗೆಟ್ ಯಾನ ವಿಷಾದ ವ್ಯಕ್ತಪಡಿಸೋದಿಲ್ಲ. ಅವನು ಎಂಚ ಮಣ್ತುದಂಡ ಅವನ ಅಂಜನೆ ಯಾನ ಅವನ ಪಿರ ಕೊರೊಂದಿಲ್ಲ. ಬೊಕ್ಕೋ ಅವು ಖಾಲಿ ಎಲ್ಲಿಯ ಪ್ರತಿಕೃತಿ ಮಲ್ಲ ಮುಗದಾಲ ಎಲ್ಲಿಯ ಪ್ರತಿಕೃತಿ ಅಲ್ಲ ಅವು ತಪ್ಪುಂದ ಯಾನ ಪರೊಂದುಲ್ಲ ಅವನ ಅಂಚನೆ ಅವನ ಪಿರ ಕೊರೊಂದುಲ್ಲ ಅವನ ಅವೇ ಯಥಾಸ್ಥಾನಗೆ ಅವನ ದಿವೊಂದುಲ್ಲ ಇತ್ತ ಗಾಡಿಡ್ಲ ಅವಿಜ್ಜಿ ಅನ್ನ ಗಾಡಿಡ್ಲ ಅವನ ದಿವೊಂದಿಜ್ಜಿ ಅಂಚಾದ ಮಾತಿರಲ್ಲ ಏರಿಗೆ ಬರೋ ಬೇಜಾರಾದಿತ್ತಂಡು ಈ ಬಗೆಟ್ ಕ್ಷಮೆ ಇಪ್ಪಡು ಎಂಡ ವಿಷಾದ ಉಂಡು. ಬೊಕ್ಕ ವಾಕಾರಣಗಳ ಯಾನವೆನ್ನ ನನದುಂಬುಗ ಅಂಚಿತ್ತಿನ ಕೆಲಸ ಅಂಚಿತ್ತಿನ ಕ್ರಮನೈಜಿ ಎಂಜಿನೆತ್ತಿನ ಉಡಲ ಜಿಡ್ಡೆಡು ನಮ್ಮ ಸತ್ಯలను ಕುಲ್ಲಾಗ
ಈ ಬಗೆಟ್ ಯಾನು ಕೂಡರ ನಿಖಿಲ್ದ ವಿಷಾದ ವ್ಯಕ್ತಪಡಿಸಿದೆ. ದಯಾನಂದ ಕತ್ತಲ್ ಸಾರ್ ಅವರು ತುಳು ಅಕಾಡೆಮಿಯ ಅಧ್ಯಕ್ಷರು ಮಾತನಾಡಿದಂಥ ವಿಚಾರ. ಎಸ್ ಯಾರೋ ಜನರು, ಕಾರ್ಯಕರ್ತರು ಅಥವಾ ಭಕ್ತರು ತಮ್ಮ ತಮ್ಮ ಪ್ರೀತಿ, ತಮ್ಮ ವಿಶ್ವಾಸ, ತಮ್ಮ ನಂಬಿಕೆ, ತಮ್ಮ ಗೆಳೆತನ, ಸ್ನೇಹ ಎಲ್ಲ ವಿಚಾರವಾಗಿ ಇಟ್ಕೊಂಡು ದೇವರ ಫೋಟೋ ಅಥವಾ ದೇವರ ಮೂರ್ತಿಗಳನ್ನು ಅಥವಾ ಈ ರೀತಿಯ ದೈವಗಳ ಫೋಟೋ, ಮೊಗ, ಹಣಿ, ಕಡ್ಸಲೆ ಇವನ್ನೆಲ್ಲ ಒಂದು ಪ್ರತಿಕೃತಿಯ ರೂಪದಲ್ಲಿ ಆ ಸ್ಮರಣಿಕೆಯಾಗಿ ಕೊಡುವಂಥದ್ದು. ಸೊ ಅದನ್ನೇ ಭಾರಿ ದೊಡ್ಡ ಒಂದು ಏನೋ ಧಾರ್ಮಿಕ ನಂಬಿಕೆಗೆ ಭಾರಿ ದೊಡ್ಡ ಅನ್ಯಾಯ ಮಾಡಲಾಯಿತು ಅನ್ನುವಂಥ ರೀತಿಯಲ್ಲಿ ಪ್ರಚಾರ ಮಾಡುವಾಗ ಎಸ್ ಅದು ಹೌದು, ಅದೆಷ್ಟರ ಮಟ್ಟಿಗೆ ನಮ್ಮಲ್ಲಿ ಹಿಂದೆ ಈ ರೀತಿಯಲ್ಲಿ ನಡೆದಿತ್ತೋ ಅಥವಾ ನಾವು ಈ ರೀತಿಯ ಪ್ರತಿಕೃತಿಗಳನ್ನೆಲ್ಲ ನಾನು ಈಗಾಗಲೇ ಹೇಳಿದೆ ಅಲ್ಲ, ಎಲ್ಲ ಏನು ನೀವು ಯಾವುದೇ ದೇವಸ್ಥಾನಗಳ ಬ್ರಹ್ಮಕಲಶೋತ್ಸವವನ್ನು ನೋಡಿ ಅಥವಾ ಅಲ್ಲಿಯ ವಾರ್ಷಿಕ ಜಾತ್ರೆ ಉತ್ಸವಗಳ ಕಾರ್ಯಕ್ರಮಗಳನ್ನು ನೋಡಿ, ಅಲ್ಲಿ ಆ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಬಹುತೇಕ ಸಂದರ್ಭದಲ್ಲಿ ಆ ದೇವಸ್ಥಾನದ ಏನು ದೇವರ ಅಥವಾ ದೇವಸ್ಥಾನದ ಫೋಟೋ ಅಥವಾ ಆ ದೇವಸ್ಥಾನದ ಫೋಟೋದ ಮಾದರಿಯಲ್ಲಿ ಒಂದು ಸ್ಮರಣಿಕೆ ಅಥವಾ ಅಲ್ಲಿ ಆ ದೇವರ ವಿಗ್ರಹದ ಮಾದರಿಯಲ್ಲಿ ಒಂದು ಸ್ಮರಣಿಕೆ ಮಾಡಿ ಕೊಡ್ತಾರೆ. ಸೊ ನಮ್ಮಲ್ಲಿ ಅದು ವಿವಾದವೇ ಆಗಿರಲಿಲ್ಲ. ನಾವು ನಂಬಿದ ದೇವರು ಅಥವಾ ನಾವು ನಂಬಿದ ದೈವ ಅದನ್ನು ನಾವೊಂದು ಇಷ್ಟ, ಭಕ್ತಿ, ಪ್ರೀತಿಯಿಂದ ನಾವು ಏನು ಅದರ ಪ್ರತಿಕೃತಿ ಅಥವಾ ಅದರ ಚಿತ್ರ ಅಥವಾ ಅದರ ಏನು ಮಾದರಿಗಳನ್ನು, ಮಾಡೆಲ್ಗಳನ್ನು ಮಾಡಿ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಅದನ್ನೇ ಒಂದು ಸಿಕ್ಕಿದ್ದೇ ಚಾನ್ಸು ಇದು ಕಾಂಗ್ರೆಸ್ನವರು ಹಾಗಾಗಿ ಈ ಬಾರಿ ನೋಡ್ಕೊಳ್ಬೇಕು ಅನ್ನುವ ರೀತಿಯಲ್ಲಿ ವಿವಾದಕ್ಕೆ ಇಳಿದವರು ಎಸ್ ತಾವೇನು ಮಾಡುವಂಥದ್ದು, ಸಾರಿ ಕೇಳ್ಬೋದಪ್ಪ. ಎಲ್ಲ ಮಾಡಿದ ನಂತರ, ಊರಿಗೆ ಬುದ್ಧಿ ಹೇಳಿದ ನಂತರ ಸಾರಿ ಕೇಳ್ಬೋದು. ದೊಡ್ಡ ಪ್ರಶ್ನೆ ಅಲ್ಲ, ದೊಡ್ಡ ವಿಷಯನೇ ಅಲ್ಲ ಅದು. ಈಗ ಮೊನ್ನೆ ದಿವಸ ಸಾಮಾಜಿಕ ಜಾಲತಾಣದಲ್ಲಿ ಇಷ್ಟು ಜನ ಬರೆದು ಟೀಕೆ ಟಿಪ್ಪಣಿ ಮಾಡಿದ ನಂತರ ಸಾರಿ ಕೇಳದೆ ಅನಿವಾರ್ಯತೆ ಇರಲಿಲ್ಲ. ಯಾಕಂದರೆ ಅಷ್ಟೇ ಕೇಳಿದಲ್ಲಿ ಮಾತನಾಡಿದ ಜನರು, ಯುವಕರುಗಳು, ತುಳುನಾಡಿನ ಜನ ಅಷ್ಟೇ ಪ್ರಶ್ನೆ ಮಾಡಿದ್ದು ಇದೇ ಫೋಟೋವನ್ನು ಹಾಕಿ, ಈಗ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಫೋಟೋವನ್ನು ಹಾಕಿ ಇಷ್ಟೇ ಬರೆದದ್ದು. ಆಯಿತು, ಮೊನ್ನೆ ದಿವಸ ನೀವು ಭಾರಿ ಮಾತಾಡಿದ್ರಲ್ಲ, ನೀವೇನು ಮಾಡೋದು? ಆಯಿತು, ನಿಮಗೆ ಕೊಟ್ಟವರು ಪಾಪ ಸಣ್ಣ ಪ್ರಾಯದವರು ಇರ್ಬೋದು, ನೀವು ತೆಕ್ಕೊಂಡವರು. ಸೊ ಇದಕ್ಕೆ ನಾನು ಮತ್ತೆ ಹೇಳುವಂಥದ್ದು, ಎಸ್. ಸೊ ಹಾಗಾಗಿ ನಾನು ಇಲ್ಲಿ ಹೇಳುವಂಥದ್ದು, ಗಾಜಿನ ಮನೆಯಲ್ಲಿ ಕುಳಿತವನು ಇನ್ನೊಬ್ಬರ ಮನೆಗೆ ಕಲ್ಲು ಬಿಸಾಡುವಾಗ ಆಲೋಚನೆ ಮಾಡಿಕೊಳ್ಬೇಕು. ಸುಮ್ಮನೆ ಒಂದು ವಿವಾದ ಆಗುತ್ತೆ, ಭಾರಿ ವಿವಾದ ಆಗುತ್ತೆ, ಯಾನ್ ಫುಲ್ ರೈಸ್ವೆ, ತುಂಬ ಜನರಲ್ಲಿ ಮಾತಿದೆ, ಯಾನ್ ಫುಲ್ ಶೈನ್ ಆಪೆತ್ತ ಅಂತ. ಸೊ ಇಂಥ ಟ್ರೆಂಡ್ ಇದೆ ಅಲ್ಲ, ಇದು ಅಪಾಯಕಾರಿ. ನಾವು ಯಾವ ವಿಚಾರ ಏನಿದರಲ್ಲಿ ಇದು ಮಾತನಾಡುವಂಥ ವಿಚಾರ ಅಥವಾ ಟೀಕೆ ಮಾಡುವಂಥದ್ದು, ಇದು ಕೇವಲ ಪ್ರಚಾರಕ್ಕೋ ಅಥವಾ ಇದರ ಒಳಗೆ ಏನಾದರೂ ವಿಚಾರ ಇದೆಯೋ ಅನ್ನೋದನ್ನು ನಾವು ಆಲೋಚನೆ ಮಾಡಿದಾಗ, ನಾನು ಇದು ಹೇಳಿದೆಲ್ಲ, ಅಂದೇ ಡ್ರಾ ಅಂದೇ ಫಲಿತಾಂಶ. ಇದು ತುಂಬ ದಿವಸ ಆಗಿಲ್ಲ ಇದು ಕೇವಲ 10-15 ದಿವಸಗಳ ನಡುವೆ ನಡೆದಂಥ ವಿಚಾರ. ಎಸ್, ನಮ್ಮ ನಡುವೆ ಇವಾಗ ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿರುವಂಥ ಗಣೇಶ್ ಪೂಜಾರಿ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಗಣೇಶ್ ಪೂಜಾರಿ ಅವರು ನಮಸ್ಕಾರ. ನಮಸ್ಕಾರ. ಈಗ 2 ಫೋಟೋಗಳು ಬಾರಿ ಒಂಥರ ಏನು ಭಾರಿ ಚರ್ಚೆಗೆ ಆದಂಥದ್ದು. DK ಶಿವಕುಮಾರ್ ಅವರು KPCC ಅಧ್ಯಕ್ಷರು ಕಳೆದ ವಾರ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಬಂದಾಗ, ಉಡುಪಿ ಜಿಲ್ಲೆಯಲ್ಲಿ ನಿಮ್ಮ ಪಕ್ಷದ ಕಾರ್ಯಕರ್ತರೊಬ್ಬರು ಅವರಿಗೆ ಕಡ್ಸಲೆಯ ಒಂದು ಪ್ರತಿಕೃತಿಯನ್ನು ಕೊಡ್ತಾರೆ. ಅದನ್ನು ಇಟ್ಕೊಂಡು ಭಾರಿ ವಾದ ವಿವಾದ ಮಾಡಿದರು, ಭಾರಿ ಅನ್ಯಾಯ ಆಯ್ತು ಅನ್ನೋ ರೀತಿಯಲ್ಲಿ ಮಾತಾಡಿದರು. ಈಗ ಆ ರೀತಿ ಮಾತಾಡಿದವರೇ
ಮೊನ್ನೆ ದಿವಸ ಪಂಜುರ್ಲಿಯ ಮೊಗದ ಪ್ರತಿಕೃತಿಯನ್ನು ಸ್ವೀಕರಿಸ್ತಾರೆ. ಅದು ಫೋಟೋಗಳು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಉಂಟು. ಆಯ್ತು, ಇವಾಗ ಅವ್ರು ನನ್ನ ಕಡೆಯಿಂದ ತಪ್ಪು ಆಗಿದೆ ಅಂತ ಕೂಡ ಹೇಳಿಕೊಂಡ್ರು. ಯಾರು? ದಯಾನಂದ ಕತ್ತಲ್ ಸರ್ ಅವರು, ತುಳು ಅಕಾಡೆಮಿ ಅಧ್ಯಕ್ಷರು. ಹೌದೌದು. ಈಗ ಮೊನ್ನೆ ದಿವಸ ಅಷ್ಟು ಮಾತನಾಡುವವರು ಡಿ ಕೆ ಶಿವಕುಮಾರ್ ಅವರಿಗೆ ಕಟ್ಸಲೆಯ ಪ್ರತಿಕೃತಿ ಕೊಡುವಾಗ ಮಾತನಾಡುವವರು ಈಗ ತಾನೊಂದು ಏನು ಪಂಜುರ್ಲಿಯ ಮೊಗದ ಪ್ರತಿಕೃತಿಯನ್ನು ಸ್ವೀಕರಿಸ್ತಾರೆ. ಅದನ್ನು ಜನ ಟೀಕೆ ಮಾಡಿದ ನಂತರ ಕ್ಷಮೆ ಕೇಳ್ತಾರೆ. ಏನ್ ಹೇಳ್ತೀರಿ ಗಣೇಶ್ ಪೂಜಾರಿ ಅವರೇ? ನೋಡಿ, ಕಟ್ಸಲೆ ಅಲ್ಲ, ಒಂದನೇದಾಗಿ ಅದೊಂದು ಆಯುಧ. ಅದು ಕಟ್ಸಲಾಗ್ಬೇಕಿದ್ರೆ ಅದಕ್ಕೆ ಬೇಕಾದ ಕಟ್ಟುಗಳಿವೆ, ಅದಕ್ಕೆ ಕ್ರಮಗಳಿವೆ. ಅದನ್ನೆಲ್ಲ ಮಾಡಿದ ಮೇಲೆ ಅದು ಕಟ್ಸಲಾಗ್ತದೆ. ಈಗ ಏನು ಇವರು ದಯಾನಂದ ಕತ್ತಲ್ ಸರ್ ಒಬ್ಬರು ತುಳು ಅಕಾಡೆಮಿ ಅಧ್ಯಕ್ಷ, ಒಂದು ದೈವ ದೇವರ ಒಂದು ಮಾಗಣೆ ಅಥವಾ ಒಂದು ಊರಿಗೆ ನೇಮ ಕಟ್ಟುವವರು. ಇವರು ಇಂಥ ಕೆಲಸವನ್ನ, ಅದು ಕೂಡ ಒಂದು ಸಾಮಾನ್ಯ ಮಕ್ಕಳು, ಪಾಪ ಸಣ್ಣ, ಅವ್ರಿಗೆ ಏನು ಗೊತ್ತಿರುದಿಲ್ಲ, ಎಳೆಯ ಮಕ್ಕಳು. ಅವರು ಕೊಡುವಾಗ ಅವರಿಗೆ ಹೇಳ್ಬೇಕಿತ್ತು, ಇಂಥ ಪ್ರತಿಕ್ರಿಯೆಗಳನ್ನ ನೀವೆಲ್ಲ ಕೊಡಬಾರ್ದು, ಅದನ್ನ ನಾನು ಸ್ವೀಕರಿಸು ಕೂಡ ಇಲ್ಲ ಅಂತ ಹೇಳಿ ಅವರು ಹೇಳ್ಬೇಕಿತ್ತು. ಏನು ಒಂದು ದೊಡ್ಡ ದೈವದ ಅವರೊಂದು ಕೆಲಸ ಮಾಡೋರು, ಒಂದು ಗ್ರಾಮಕ್ಕೆ ಒಂದು ಗಂಧ ಪ್ರಸಾದವನ್ನು ಕೊಡ್ತಕ್ಕಂಥ ಗಟ್ಟಿ ಇವರು. ಅದಕ್ಕಿಂತ ಮುಂಚೆ ಸುಂಕದಟ್ಟೆಯಲ್ಲಿ ಕೂಡ ಒಂದು ಕಾರ್ಯಕ್ರಮದಲ್ಲಿ, ಒಂದು ವೇದಿಕೆಯಲ್ಲಿ ದೈವ ದೇವಗಳನ್ನ ಚಿತ್ರಗಳನ್ನೆಲ್ಲ ಇಟ್ಟು ಅಲ್ಲಿ ಒಂದು ಅಣಕು ಪ್ರದರ್ಶನವನ್ನು ಮಾಡಿದ್ರು. ಅದು ಕೂಡ ಅಪರಾಧ. ನಾನೇನ್ ಹೇಳ್ತೇನೆ, ಇವರು ಒಂದು ತುಳು ಅಕಾಡೆಮಿ ಅಧ್ಯಕ್ಷರಾಗಿ ತುಳುನಾಡಿನ ಸಂಸ್ಕೃತಿ ಮತ್ತು ದೈವಾರಾಧನೆ ಬಗ್ಗೆ ಇರ್ತಕ್ಕಂಥ ಜನರ ನಂಬಿಕೆಗೆ ಒಂದು ದೊಡ್ಡ ಒಂದು ದುರಂತವಾದಂತ ವ್ಯವಸ್ಥೆ ಇದೆ. ಈ ರೀತಿಯ ವ್ಯವಸ್ಥೆಗಳು ಆಗ್ಬಾರ್ದು. ಈಗ ಮೊನ್ನೆ ದಿವಸ ಅದರಿಂದ ಪರಿಹಾರ ಆಗಲ್ಲ. ಅವರು ಒಂದು ನೇಮ ಕಟ್ಟಿದಲ್ಲ, ಅದೇ ಅವರ ಹಿರಿಯ ತಂದೆ ತಾಯಿಯ ತಲೆಮಾರಿನಿಂದಲೂ ಕೂಡ ಅವರು ದೈವ ದೇವರ ಚಾಕಿರಿಯನ್ನು ಮಾಡ್ತಕ್ಕಂಥವ್ರು. ಅಂತವ್ರು ಇಂಥ ಕೆಲಸದಲ್ಲಿ ಭಾಗಿಯಾಗುದು ಬಹಳ ದೊಡ್ಡ ದುರಂತ. ಈಗ ಮೊನ್ನೆ ದಿವಸ ಡಿ ಕೆ ಶಿವಕುಮಾರ್ ಅವರಿಗೆ ಕಡ್ಸಲೆ ಕೊಟ್ಟಾಗ ಇವರೆಲ್ಲ ಭಾರಿ ಮಾತಾಡಿದ್ರು, ಕಡ್ಸಲೆಯ ಪ್ರತಿಕೃತಿಯನ್ನು ಕೊಡುವಾಗ. ಹೌದೌದು. ಅದಕ್ಕೆ ನೋಡಿ, ಅದು ವ್ಯಾಪಾರಕ್ಕೆ ಮಾಡಿಟ್ಟಂತ ವ್ಯವಸ್ಥೆ. ಅದನ್ನು ಒಂದು ದೈವದ ಎದುರಲ್ಲಿ ಕೊಟ್ಟಿದ್ರೆ ಅದೊಂದು ಬೇರೆ ವಿಷಯ. ಅದು ಸಾಮಾನ್ಯ ಒಂದೇ ಅವರೊಂದು ಇದು ನಿಮ್ಮ ಶಕ್ತಿಗಾಗಿ ಕೊಟ್ಟದ್ದು ಅಂತ ಹೇಳಿ ಕೊಟ್ಟಿದ್ದಾರೆ. ಅದು ಯಾವುದೇ ಇಂಥ ದೈವದ ಕಟ್ಟಲೆಯನ್ನು ನಿಮ್ಗೆ ಕೊಟ್ಟದ್ದು ಅಂತ ಹೇಳಿಲ್ಲ ಅವರು. ಇದು ಆಗಲ್ಲ. ಇದೊಂದು ಅಲ್ಲಿ ಚಿತ್ರವನ್ನು ನೋಡಿ, ದೈವದ ಚಿತ್ರ ಕೂಡ ಇದೆ ಅದರಲ್ಲಿ. ಇವರೊಂದು ಧಾರ್ಮಿಕ ಭಾವನೆಯಲ್ಲಿ ಬಹಳಷ್ಟು ದೊಡ್ಡ ರೀತಿಯಲ್ಲಿ ಮಾತಾಡ್ತಕ್ಕಂಥವ್ರು, ತುಳು ಅಕಾಡೆಮಿ ಬಗ್ಗೆ ಬಹಳಷ್ಟು ದೊಡ್ಡ ಮಾತಾಡುವವರು. ಇವರಿಗೆ ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ಏನಂತ ತಿಳ್ಕೊಳ್ಳದೆ ಶಕ್ತಿ ಕೂಡ ಇಲ್ವಾ ಅಂತ ನನ್ಗೆ ಅದು ಅಲ್ಲಿ ಬಹಳ ಒಂದು ದುರಂತ. ಓಕೆ ಗಣೇಶ್ ಪೂಜಾರಿ ಅವರೇ, ಓಕೆ, ಥ್ಯಾಂಕ್ ಯು. ಎಸ್, ಗಾಜಿನ ಮನೆಯಲ್ಲಿ ಕುಳಿತವರು ಇನ್ನೊಬ್ಬರ ಮನೆಗೆ ಕಲ್ಲು ಬಿಸಾಡಬಾರದು. ಎಷ್ಟೇ ಇದರಾಚೆಗೆ ಏನು ತುಂಬ ಹೇಳುವಂಥದ್ದು, ತುಂಬ ಮಾತನಾಡುವಂಥದ್ದು ಏನಿಲ್ಲ. ಯಾಕಂತ ಹೇಳಿದ್ರೆ ಈಗ ಎಲ್ಲರೂ ಈಗ ನಂಬಿಕೆ, ಆರಾಧನೆ, ಅದು ಎಲ್ಲರೂ ಅದರ ಭಾಗವಾಗಿರ್ತಾರೆ. ಎಲ್ಲರಿಗೂ ಗೊತ್ತಿರುತ್ತೆ. ನಮಗೆ ಯಾವಾಗ ನಂಬಿಕೆ, ಯಾವ ಹೊತ್ತಿನಲ್ಲಿ ಅದರ ಆಚರಣೆ. ಈಗ ಇಲ್ಲಿ ನಮ್ಮ ಯಾವುದೇ ದೇವರುಗಳು ಅಥವಾ ಗುಡಿ ಗೋಪುರಗಳು ಎಲ್ಲವೂ ಕೂಡ ಆ ನಂಬಿಕೆಯ ಮತ್ತು ಆ ಆರಾಧನೆಯ ಸಂದರ್ಭದಲ್ಲಿ ಅದಕ್ಕೆ ಇರುವಂಥ ಸ್ವರೂಪ ಮತ್ತು ಅದರ ಆಚೆಗೆ ನಾವು ಅದನ್ನೊಂದು ಒಂದು ಮಾತುಕತೆಯ ವಿಚಾರವಾಗಿ ಅಥವಾ ಅದನ್ನೊಂದು ಮಾಡೆಲ್ ಆಗಿ, ಒಂದು ಮಾದರಿಯಾಗಿ ಸ್ವೀಕರಿಸುವಂಥದ್ದು ಅದು ಬೇರೆ ಇದೆ. ಈಗ ಎಷ್ಟೋ ಮಂದಿ ವಿದೇಶಿಯರು ಕೂಡ ಮಂಗಳೂರಿಗೆ ಬಂದಾಗ ಅಥವಾ ಈ ಕರಾವಳಿಗೆ ಬಂದಾಗ ಇಲ್ಲೇ ಭೂತಾರಾಧನೆಯನ್ನು ಅಧ್ಯಯನ ಮಾಡ್ತಾರೆ, ನೋಡ್ತಾರೆ, ಹೋಗ್ತಾರೆ. ಅವರು ಹೋಗುವಾಗ ಗಗ್ಗರವನ್ನು ತಗೊಂಡು ಹೋಗುವಂಥದ್ದುಂಟು. ಕೆಲವರು ಬಂದಾಗ ಇದೊಂದು ಒಂದು ಒಳ್ಳೆಯ ಒಂದು ನನಗೆ ನೆನಪಿಗೆ ನಾನು ಇಡೀ ತುಳುನಾಡಿನಲ್ಲಿ ಸುತ್ತಾಡಿದೆ, ಇಲ್ಲಿ ಇಂಥ ಒಂದು ಆರಾಧನೆ ಉಂಟು, ಅದರ ಒಂದು ಪ್ರತಿಕೃತಿಯಾಗಿ ನಾನು ಕೊಂಡೋಗ್ತೇನೆ ಅಂತ. ಸೊ ಎಷ್ಟೋ ಜನ ಕೊಂಡೋದವರು ಇದ್ದಾರೆ. ಸೊ ಹಾಗಾಗಿ ನಾವು ಸಿಕ್ಕಿದ್ದೇ ಚಾನ್ಸು ಅಂತ ಸಣ್ಣ ಪುಟ್ಟ ವಿಚಾರಗಳನ್ನು ಇಟ್ಕೊಂಡು ವಿವಾದಕ್ಕೆ ಕಾರಣ ಆಗಬೇಕೋ, ಅಥವಾ ನಮಗೆ ಮಾಡಲಿಕ್ಕೆ ತುಂಬ ಕೆಲಸ ಉಂಟು, ಅಥವಾ ನಮಗೆ ಮಾಡಬೇಕಾದ ತುಂಬ ಕೆಲಸಗಳುಂಟು ಅದನ್ನು ಮಾಡಬೇಕು ಅಂತ ಹೇಳಿದ್ರೆ ಜನಪ್ರಿಯ ಮಾದರಿಯನ್ನು
ಸಡನ್ ಇತ್ತಂಜಿ ಪಾಪ್ಯುಲರಿಟಿ ಆವಡು, ಸಡನ್ ಅಂಜಿ ಪ್ರಚಾರಗೆ ಬರಡು ಅಂತ ಹೇಳಿಕೊಂಡು ಅಂಥ ವೇದಿಕೆಯನ್ನು ಬಳಸಿಕೊಳ್ಳುವುದು. ಈಗ ಆಯ್ಕೆ ನಮ್ಮಲ್ಲೇ ಇರುತ್ತೆ. ನಾನು ನನ್ನ ಜವಾಬ್ದಾರಿ ಮತ್ತು ನಾನು ಈ ಸಮಾಜಕ್ಕಾಗಿ ಮಾಡಬೇಕಾದ ಕೆಲಸಗಳು ಅದು ಮುಖ್ಯವೋ ಅಲ್ಲ, ವೇದಿಕೆ ಉಂಟು ಮಾತನಾಡಲಿಕ್ಕೆ ಟಿ ವಿ ಉಂಟು ಅಂತ ಹೇಳಿ ಮಾತನಾಡುವುದು ಮುಖ್ಯವೋ? ಈಗ ಮಾತನಾಡಿಯಪ್ಪ, ಮಾತನಾಡಲೇಬೇಕು, ಅನೇಕ ವಿಚಾರಗಳ ಬಗ್ಗೆ ಮಾತನಾಡಬೇಕು, ಅನೇಕ ವಿಚಾರಗಳ ಬಗ್ಗೆ, ಅನೇಕ ತಿಳುವಳಿಕೆಗಳ ಬಗ್ಗೆ, ಅನೇಕ ಸಂಶೋಧನೆಗಳ ಬಗ್ಗೆ, ಈ ನೆಲದ ಬಗ್ಗೆ, ಈ ಮಣ್ಣಿನ ಬಗ್ಗೆ ಎಲ್ಲ ಮಾತಾಡಬೇಕು. ಆದರೆ ಸುಮ್ಮನೆ ಒಂದು ವಿವಾದವನ್ನು ಹುಟ್ಟುಹಾಕಿ ಅಥವಾ ಅದನ್ನೇ ಒಂದು ಭಾರಿ ದೊಡ್ಡ ಗಡ್ಡಾಂತರದ ವಿಷಯದ ಸ್ವರೂಪದಲ್ಲಿ ನಾವು ಮಾತನಾಡಬೇಕೋ? ಈಗ ಇದು ನಾನು ದಯಾನಂದ ಕತ್ತಲ್ ಸಾರ್ ಅವರನ್ನು ಗಮನದಲ್ಲಿ ಇಟ್ಕೊಂಡು ಮಾತಾಡೋದಲ್ಲ. ಈ ಸ್ವರೂಪದಲ್ಲಿ ಮಾತನಾಡುವವರು ತುಂಬ ಜನ ನಮ್ಮ ನಡುವೆ ಇದ್ದಾರೆ. ಈ ಸ್ವರೂಪದಲ್ಲಿ ಮಾತನಾಡುವವರು ತುಂಬ ಜನ ನಮ್ಮ ನಡುವೆ ಇದ್ದಾರೆ. ಅಂದರೆ ಅದು ನಾನೇ ಅಂತ, ಅಲ್ಟಿಮೇಟ್ ನಾನೇ ಅಂತ, ದೈವದ ಬಗ್ಗೆ ನಾನೇ ಮಾತನಾಡುವವನು, ನಾನೇ ವಾರಿಸುದಾರ, ನಾನೇ ತೀರ್ಮಾನ ಕೊಡುವವನು ಅಂತ. ಬಟ್ ದೈವ ಎಲ್ಲವೂ ಕೂಡ ಅದು ಪ್ರತಿಯೊಬ್ಬನಲ್ಲಿ ಕೂಡ ಇರುವಂಥದ್ದು. ಪ್ರತಿಯೊಬ್ಬನು ಕೂಡ ತಲಾಂತರದಿಂದ ನಂಬಿಕೊಂಡು ಆರಾಧನೆ ಮಾಡಿಕೊಂಡು ವಿಶ್ವಾಸದಿಂದ ನಡ್ಕೊಂಡು ಬಂದಿರ್ತಾನೆ. ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲರಿಗೂ ಸ್ವಾಭಾವಿಕವಾಗಿ ಗೊತ್ತಿರುತ್ತೆ. ಇದೇ ತುಳುನಾಡಿನಲ್ಲಿರ್ಬೋದು ಅಥವಾ ಯಾವುದೇ ಊರಲ್ಲಿ ಕೂಡ ಅವರವರ ದೇವರುಗಳನ್ನು, ಅವರವರ ದೈವಗಳನ್ನು ಅಥವಾ ಅವರವರು ನಂಬುವಂಥ ಗುಡಿ ಗೋಪುರಗಳನ್ನು ಯಾವ ರೀತಿ, ಯಾವ ಸ್ವರೂಪದಲ್ಲಿ ಆರಾಧಿಸಬೇಕು ಮತ್ತು ಯಾವ ಟೈಮ್. ಅದೀಗ ನೀವೊಂದು ನಾಟಕದ ವೇದಿಕೆಯಲ್ಲಿ ದೇವಸ್ಥಾನ ಬರುತ್ತೆ, ಗುಡಿ ಗೋಪುರ ಬರುತ್ತೆ, ಆವಾಗ ಅದೊಂದು ರೂಪಕ ಮಾತ್ರ. ಅದೊಂದು ಆ ಕ್ಷಣದಲ್ಲಿ, ಆ ಹೊತ್ತಲ್ಲಿ ಅದೊಂದು ರೂಪಕ, ಅದೊಂದು ಪ್ರದರ್ಶನದ ಸಲುವಾಗಿ ಅದೊಂದು ರೂಪಕ. ಸೊ ಹಾಗಾಗಿ ಅದನ್ನೇ ದೊಡ್ಡ ವಿವಾದ ಮಾಡಿಬಿಟ್ರೆ. ಸೊ ಹಾಗಾಗಿ ನಾನು ಸುಮ್ಮನೆ ಕಾಲಹರಣ ಮಾಡೋಕ್ಕೆ, ಮತ್ತು ಅವರು ನನ್ನ ಪಕ್ಷದವರು ಅಲ್ಲ. ವೆರಿ ಇಂಪಾರ್ಟೆಂಟ್ ಈಸ್, ಅವರು ನನ್ನ ಪಕ್ಷದವರು ಅಲ್ಲ. ಸೊ ಹಾಗಾಗಿ ನಾನು ಮಾತನಾಡೋದು. ಅದೇ ಅವರು ನನ್ನ ಪಕ್ಷದವರಾಗಿದ್ದರೆ ಆವಾಗ ನಾನು ಮಾತನಾಡಲಿಕ್ಕಿಲ್ಲ. ಸೊ ಈ ರೀತಿಯ ಧೋರಣೆಗಳು, ಅಂದರೆ ಅದೇ ನಾನು ಹೇಳುವಂಥದ್ದು, ಮೊದಲು ಮಾತನಾಡುವುದು ಮತ್ತೆ ಆಲೋಚನೆ ಮಾಡುವುದು. ಮೊದಲು ಮಾತನಾಡೋದು, ಕ್ರಿಯೆ ಮೊದಲು ಆಮೇಲೆ ಚಿಂತನೆ ಅಂತ ಹೇಳ್ತಾರೆ. ಇದನ್ನು ಮೊದಲು ಕಲ್ಲು ಎಸೆಯುವುದು, ಆಮೇಲೆ ಆಲೋಚನೆ ಮಾಡಿದ್ದು, ಅಯ್ಯೋ ನಾನು ಅದು ಕಲ್ಲು ಬಿಸಾಡಿದ್ದು ಅಂತ, ಕಲ್ಲು ಬಿಸಾಡಬಾರ್ದಿತ್ತಲ್ವ ಅಂತ. ಸೊ ಹಾಗಾಗಿ ಯಾರೇ ಆಗಲಿ ನಾವೇ ವಾರಿಸುದಾರರು, ನಾವೇ ವಕ್ತಾರರು ಅನ್ನುವ ಧೋರಣೆಯವರು ಮತ್ತೊಮ್ಮೆ ಮಗದೊಮ್ಮೆ ಆಲೋಚನೆ ಮಾಡಿಕೊಳ್ಳಬೇಕಾದ ವಿಚಾರ. ಸೊ ಹಾಗಾಗಿ ನಾವು ಅನೇಕ ವಿಚಾರಗಳನ್ನು ನಾನು ಈಗಾಗಲೇ ಹೇಳಿದೆ. ನಂಬಿಕೆ ಮತ್ತು ಆರಾಧನೆಯ ಸಂದರ್ಭಕ್ಕೆ ಬಂದಾಗ ನಾವು ಇನ್ನೊಂದು ಆಯಾಮದಲ್ಲಿ ನೋಡುವ. ಕಾಲ ಬದಲಾದ ಹಾಗೆ ಅಥವಾ ವರ್ಷಗಳು ಜರುಗಿದ ಹಾಗೆ ನಂಬಿಕೆಯ, ಆರಾಧನೆಯ ಸ್ವರೂಪಗಳನ್ನು, ವಿಧಿವಿಧಾನಗಳನ್ನು ಎಲ್ಲ ನಾವು ಆಯಾಯ ಕಾಲಕ್ಕೆ ತಕ್ಕ ಹಾಗೆ ಬದಲಿಸಿಕೊಂಡು ಬರ್ತೇವೆ, ಸಣ್ಣ ಮಟ್ಟ ಬದಲಾವಣೆ ಮೂಲಕ. ಮತ್ತು ಅದಕ್ಕೆ ಎಲ್ಲರೂ ಒಗ್ಗಿಕೊಳ್ತಾರೆ ಕೂಡ. ಸೊ ಆವಾಗ ಇಲ್ಲ, ನನ್ನ ಅಜ್ಜನ ಕಾಲದಲ್ಲಿ ಹಾಗೆ ಇತ್ತು, ಆಗ ಈಗ ಕೂಡ ಹಾಗೇ ಮಾಡಬೇಕು ಅಂತ ಹೇಳಿದರೆ ಯಾರಿಗೂ ಅದನ್ನು ಸಹ್ಯ ಅನಿಸುವುದಿಲ್ಲ. ಈಗ ಪ್ರಶ್ನೆ ಮೂಲ ನಂಬಿಕೆ ಮಾತ್ರ ಇಲ್ಲಿ ಪ್ರಶ್ನೆ. ಸೊ ಆ ಮೂಲ ನಂಬಿಕೆಗೆ ನಾವು ಧಕ್ಕೆ ತರಬಾರದು ಅಂತ. ಮೂಲ ಆಶಯಕ್ಕೆ ನಾವು ನಂಬಿಕೆ ಧಕ್ಕೆ ತರಬಾರದು ಅನ್ನೋದು ಮಾತ್ರ ಇಲ್ಲಿನ ಆಶಯ. ಅದು ಬಿಟ್ಟು ನಾವು ಸಿಕ್ಕಿದ್ದೇ ಚಾನ್ಸು ಅಂತ ಯಾರದೋ ಮುಖಕ್ಕೆ ಮಾತನಾಡಲಿಕ್ಕೆ ಹೋಗುವಂಥದ್ದು, ಟೀಕೆ ಟಿಪ್ಪಣಿ ಮಾಡುವಂಥದ್ದೆಲ್ಲ ಇಟ್ಸ್ ನಾಟ್ ರೈಟ್. ಸಾಮಾಜಿಕ ಜಾಲತಾಣದಲ್ಲಿ ನಿನ್ನೆ ದಿವಸ ಯುವ ಜನರಿಂದ ಹಿಡಿದು ವೃದ್ಧರಿಂದ ಎಲ್ಲರೂ ಕೂಡ ಇದೇ ಮಾತನ್ನು ಹೇಳಿರುವಂಥದ್ದು. ಇದರಾಚೆಗೆ ಯಾವ ಮಾತನ್ನು ಹೇಳಿಲ್ಲ. ಸೊ ಅದು ತುಂಬ ಸ್ಕ್ರೀನ್ಶಾಟ್ಗಳು ನನ್ನ ಹತ್ರ ಇದ್ದಾವೆ. ನಾನು ಅದನ್ನೀಗ ಓದಲಿಕ್ಕೆ ಹೋಗೋದಿಲ್ಲ. ಇದು ಎಲ್ಲರಿಗೊಂದು ಪಾಠ. ಇದೊಂದು ಪಾಠ. ಮೊದಲು ಮಾತನಾಡಿ ಮತ್ತೆ ಆಲೋಚನೆ ಮಾಡುವವರೆಲ್ಲರಿಗೂ ಇದೊಂದು ಪಾಠ. ಮೊದಲು ಕ್ರಿಯೆ ಆಮೇಲೆ ಚಿಂತನೆ ಮಾಡುವವರೆಲ್ಲರಿಗೂ ಇದೊಂದು ಒಳ್ಳೆಯ ಪಾಠ.